ಮಹತೋಬಾರ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಕಾಪು ಇಲ್ಲಿನ ವಾರ್ಷಿಕ ಮಹೋತ್ಸವದ ಅಂಗವಾಗಿ ಕುಂಭ ಸಂಕ್ರಮಣದಂದು ಧ್ವಜಾರೋಹಣಗೊಂಡು ಮರುದಿನ ನಡೆಯುವಂತಹ ಅವಸರ ಬಲಿ ಸೇವೆ ಭಾನುವಾರ ರಾತ್ರಿ ನೆರವೇರಿತು. ರಾತ್ರಿ 11 ಗಂಟೆ ನಂತರ ದೊಡ್ಡ ರಂಗಪೂಜೆ ನಡೆದ ಬಳಿಕ ಅವಸರ ಸೇವೆ ನಡೆಯುತ್ತೆ. ಮಧ್ಯರಾತ್ರಿ ನಡೆಯುವಂತಹ ಈ ವೈಶಿಷ್ಟ್ಯಪೂರ್ಣ ಹಾಗೂ ಬಲು ಅಪರೂಪದ ಬಲಿ ಸೇವೆಯನ್ನು ನೂರಾರು ಭಕ್ತರು ಕಣ್ತುಂಬಿಸಿಕೊಂಡರು. ನಮ್ಮಲ್ಲಿ ಮಕರ ಸಂಕ್ರಾಂತಿಯಿಂದ ಸಣ್ಣ ರಂಗಪೂಜೆ ಪ್ರಾರಂಭವಾಗಿ 31 ದಿವಸ ರಂಗಪೂಜೆ, ನಂತರ 19ನೇ ದಿವಸ ಮಕರದ 19ನೇ ದಿವಸ ಉತ್ಸವ ಬಲಿಯಾರಾಧನೆ ಹೊರಟು ಕುಂಭ ಸಂಕ್ರಮಣ ದಿವಸ ಧ್ವಜಾರೋಹಣ, ನಂತರ ಉತ್ಸವಾದಿಗಳನ್ನೆಲ್ಲ ಇಲ್ಲಿ ವಿಜೃಂಭಣೆಯಿಂದ ವರ್ಷಂಪ್ರತಿ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಂತಹ ಸಂಪ್ರದಾಯ. ಆ ಸಂಪ್ರದಾಯ ಪ್ರಕಾರ ನಮ್ಮಲ್ಲಿ ಅವಸೃತ ಬಲಿ ಅಂತೇಳಿ ಧ್ವಜ ಅಯನೋತ್ಸವದ ಮುಂಚೆ ನಡೆಯುವಂತಹ ಒಂದು ಬಲಿ. ಈ ಬಲಿ ಮುಂಚೆ ಅನಾದಿ ಕಾಲದಿಂದಲೂ ಈ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಲ್ಲಿ ನಡೆಯುತ್ತಾ ಬಂದಂತಹ